ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಜ್ಞಾನದಿಂದ ಹೇಳಿದವರ ಮಾತನ್ನು ಕೇಳದಿದ್ರೂ ಪರವಾಗಿಲ್ಲ, ಅದೇ ಅನುಭವದಿಂದ ಹೇಳಿದವರ ಮಾತನ್ನು ಖಚಿತವಾಗ್ಲೂ ಕೇಳಬೇಕು. ಯಾಕೆ ಅಂತ ಹೇಳಿದರೆ ಅನುಭವದಲ್ಲಿ ಅಷ್ಟು ಶಕ್ತಿ ಇದೆ. ನಾವು ಪ್ರತಿನಿತ್ಯ ಕೆಲಸ ಮಾಡ್ತಾ ಮಾಡ್ತಾ ಅದು ಅನುಭವಕ್ಕೆ ಪರಿವರ್ತನೆ ಆಗುತ್ತೆ. ಅಂತೆಯೇ ಈ ಒಂದು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಸಾಕಷ್ಟು ಮಹಿಳೆಯರು, ಪುರುಷರು ಕೂಡ ಅವರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಚರಣ ಅವರು ತಮ್ಮ ಅನುಭವದಿಂದ ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಇವತ್ತು ನಿಮ್ಮ ಅನುಭವದಿಂದ ನೀವು ಹೇಳಿಕೊಡುವಂಥ ಖಾದ್ಯಗಳು ಯಾವುದು? ನಾನು ಮೊಟ್ಟೆ ಕರಿ ಮಾಡ್ತಾ ಇದ್ದೇನೆ, ಗ್ರೀನ್ ಕರಿ, ಮೊಟ್ಟೆ ಗ್ರೀನ್ ಕರಿ. ಇನ್ನೊಂದು ಚಿಕನ್ ಸಾರು ಮಾಡ್ತಾ ಇದ್ದೇನೆ, ತೆಂಗಿನ ಹಾಲಿಂದ ಮಾಡಿ. ನಾನೇ ಮಾಡ್ಕೊಂಡಿರೋದು, ನಾನೆಲ್ಲೂ ತಿಂದಿಲ್ಲ ಬೇರೆ ಕಡೆ. ಓ, ನಿಮ್ಮದೇ ಓನ್ ಟ್ರಯಲ್? ನಾನೇ ಓನ್ ಟ್ರಯಲ್ ಮಾಡಿರೋದು. ಸೊ ನೀವು ಆಕ್ಚುಲಿ ಮೈಸೂರಿಂದ, ಸೊ ಇದು ಮೈಸೂರು ಸ್ಟೈಲ್ ಅಲ್ಲ ಇಲ್ಲಿದು? ಹೀಗೇನೆ ಕಾಮನ್ ಆಗಿ ಒಂದು ತೆಂಗಿನ ಹಾಲಲ್ಲಿ ಮಾಡೋಣ ಅಂತ ಮಾಡಿದ್ದೇನೆ. ಓ, ನೋಡೋಣ ನೋಡೋಣ. ರುಬ್ಬಿರೋದಿಲ್ಲ, ತೆಂಗಿನಕಾಯಿ ರುಬ್ಬಲ್ಲ, ಅದನ್ನೇ ಹಾಲೆಲ್ಲ ಹಿಂಡ್ಬಿಟ್ಟು ಅದರಿಂದ ಚಿಕನ್ ಎಲ್ಲ ಬೇಯಿಸಿ ಅದರಿಂದ ಇದು ಮಾಡಿ ನೋಡೋಣ ಹೇಗೆ. ಇದು ಮೋಸ್ಟ್ಲಿ ಸ್ವಲ್ಪ ಸ್ಟೀವ್ ತರ ಬರುತ್ತೆ. ಸೊ ನೀವು ಹೇಳ್ತಾ ಇರುವಾಗ ಸೊ ನೋಡೋಣ ನಿಮ್ಮ ಎಕ್ಸ್ಪೆರಿಮೆಂಟಲ್ ಡಿಶ್ ಹೇಗಿದೆ ಅಂತ ಹೇಳಿ. ಸೊ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್, ಹಾಗಾದ್ರೆ ಈಗ ಫಸ್ಟ್ ಯಾವುದು? ಚಿಕನ್ ಎಗ್ ಕರಿ ಮಾಡೋಣ. ಎಗ್ ಗ್ರೀನ್ ಕರಿ. ಸರಿ, ಸೊ ಹೇಗೆ ಶುರು ಮಾಡೋಣ? ಫಸ್ಟಿಗೆ ರುಬ್ಕೊಳ್ಳೋಣ. ಧನಿಯಾ ಮತ್ತೆ ಹಸಿಮೆಣಸು, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಕೊಳ್ಬೇಕಾ? ಸೊ ಮೇಡಮ್, ಇದು ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸಿ ಜಾರ್. ಓಕೆ ಮೇಡಮ್. ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಲಾಕಿಂಗ್ ಸಿಸ್ಟಮ್ ಬೇರೆ ಇದೆ. ಇದು ಕರೆಕ್ಟ್ ಲಾಕ್ ಆಗದಿದ್ರೆ ನಿಮ್ಗೆ ರುಬ್ಬೋದಕ್ಕೂ ಆಗಲ್ಲ. ಬ್ಲೇಡ್ ಅಂತೂ ಸೂಪರ್ ಆಗಿದೆ. ಸೊ ಶಾರ್ಪ್ ಬ್ಲೇಡ್ಸ್, ಸ್ಟೇನ್ಲೆಸ್ ಸ್ಟೀಲ್. ನೋಡಿದೆ ಮೇಡಮ್, ಚೆನ್ನಾಗಿ ಬೇಗ ಬೇಗ ಗ್ರೈಂಡ್ ಮಾಡ್ಕೊಳ್ಬಹುದು. ನೋಡಿ ಮೇಡಮ್, ಹಸಿಮೆಣಸು ಒಂದೆರಡು ಹಸಿಮೆಣಸು ಹಾಕಿದ್ದೇನೆ. ಸರಿ. ಮತ್ತೆ ಟೊಮೆಟೊ, ಒಂದು ಟೊಮೆಟೊ, ಸ್ವಲ್ಪ ಧನಿಯಾ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಶುಂಠಿ ಜಜ್ಜಿಟ್ಕೊಂಡಿದ್ದೆ, ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಇದೆ ಇದರೊಳಗೆ, ಸ್ವಲ್ಪ ಬೆಳ್ಳುಳ್ಳಿ. ಶುಂಠಿ ಎಷ್ಟು ಅಷ್ಟೇ ಬೆಳ್ಳುಳ್ಳಿ? ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ. ಬೆಳ್ಳುಳ್ಳಿ ಜಾಸ್ತಿ ಬೇಕಾ? ಸರಿ. ಆಮೇಲೆ ಕಾಳುಮೆಣಸು ಪುಡಿ ಸ್ವಲ್ಪ, ಅರುಣಾ ಪುಡಿ. ಸರಿ, ಆಯ್ತು. ಇದಿಷ್ಟು ರುಬ್ಕೊಳ್ಳೋದು ಒಂದ್ಸರಿ. ಓಕೆ. ಸೊ ನೀರು ಹಾಕ್ಬೇಕು? ನೀರು ಹಾಕಬೇಕು, ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಬೇಡ. ಸ್ವಲ್ಪ ಗ್ರೇವಿ ಥರ ಅಲ್ವಾ ಇದು, ತುಂಬ ತೆಳ್ಳಗೆ ಹಾಕ್ಬಾರ್ದು. ಸಾಕಾ? ಸಾಕು ಸಾಕು ಮಾಡಿ, ಸಾಕು. ನೋಡಿ, ಇದು ಈ ರೀತಿಯಾಗಿ ಕ್ಲೋಸ್ ಮಾಡಿ
ಇದು ಇಲ್ಲೂ ಲಾಕ್ ಆಗುತ್ತೆ, ಇಲ್ಲೊಂದು ಓಪನ್ ಆಗಲ್ಲ. ಓಪನ್ ಆಗಲ್ಲ. ನೀವು ಕೈ ಬಿಟ್ಟು ಬೇರೆ ಏನ್ ಕೆಲಸ ಆದ್ರೂ ಮಾಡ್ಕೊಳ್ಬಹುದು. ಆಮೇಲೆ ಇಲ್ಲೂ ಕೂಡ ಇದು ಲಾಕ್ ಆಗದಿದ್ರೆ ಇದರಲ್ಲಿ ಜೊತೆ ಆನೇ ಆಗಲ್ಲ. ಸೊ ಮಕ್ಕಳೆಲ್ಲ ಇರುವಾಗ ಇದೆಲ್ಲ ರಿಸ್ಕಿ ಕೆಲವು ಸರಿ. ಇದು ಆರಾಮ್ಸೆ ಮಾಡ್ಕೊಳ್ಬಹುದು. ಸ್ಮೂತ್ ಹ್ಯಾಂಡ್ಲಿಂಗ್, ಕಷ್ಟ ಪಡ್ಬೇಕು ಅಂತ ಇಲ್ಲ ನೋಡಿ. ಲಾಕ್ ಅದೇ ಬಿಟ್ಕೊಂಡು ಕೈ ಬಿಟ್ಕೊಂಡು ಕೆಲಸ ಮಾಡ್ಬೋದು. ಅಂದ್ರೆ ಒಬ್ರೇ ಇರುವಾಗ ತುಂಬಾ ಕೆಲಸ ಇರುವಾಗ ಅಯ್ಯೋ ಮಿಕ್ಸಿನೂ ಅದು ಗ್ರೈಂಡ್ ಮಾಡ್ಕೊಳ್ಬೇಕು ಅದು ಇದು ಇದಾ ಟೆನ್ಷನ್ ಇಲ್ಲ. ನೀವು ಒಂದ್ ಕಡೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಯ್ತು. ತೆಗಿಗೋಣ. ಇದಿಷ್ಟು ಗ್ರೈಂಡ್ ಆಯ್ತು. ನೆಕ್ಸ್ಟ್ ಇನ್ನು ಈಗ ಗ್ರೈಂಡ್ ಆಗಿದೆ ಅಲ್ವಾ ಇದು. ಈಗ ನಾವು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಳ್ಳೋಕ ಕಡಾಯಿ ಏನಾದ್ರು. ಕಡಾಯಿ ಹಿಂದಿಯಲ್ಲಿ, ಅಚ್ಚು ಕನ್ನಡದಲ್ಲಿ ಬಾಣ್ಲೆ. ಹೌದು. ಸ್ವಲ್ಪ ಎಣ್ಣೆ ಹಾಕ್ಬಿಡಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲವೂ ಕೂಡ ಪ್ಯೂರ್ ಮತ್ತೆ ಹೆಲ್ದಿ ಆಗಿರುವಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟ್ ಅಂತ ಅಲ್ಲ, ಬಂದವರು ಅವ್ರ ಜೊತೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನಾವು ಯೂಸ್ ಮಾಡುವಂಥದ್ದು ಎಲ್ಲ ಹೆಲ್ದಿ ಆಗಿರುವಂಥದ್ದು. ಅದರಲ್ಲಿ ಈ ಒಂದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಸಾಕ ಹೇಗೆ ಬೇಕು. ಹೆಲ್ದಿ, ಟೇಸ್ಟ್ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಓಕೆ ಮೇಡಮ್. ಇದಕ್ಕಾದ್ಮೇಲೆ ಈಗ ಎಣ್ಣೆ ಇದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಇವಾಗ ಎಣ್ಣೆ ಕಾದಿದೆ. 2 ಈರುಳ್ಳಿ ತಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫಸ್ಟ್. ಇದು ಹೇಗೆ ಸೈಡ್ ಡಿಶ್ ಥರನಾ? ಅನ್ನಕ್ಕೂ ನಿಂತ್ಕೊಳ್ಬೋದು, ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಹಾಗೇನು ತಿನ್ಬೋದು. ಸ್ವಲ್ಪ ಇನ್ನು ಗ್ರೇವಿ ದಪ್ಪ ಇಟ್ಕೊಂಡ್ರೆ ಹಾಗೇನೆ ತಿನ್ಬೋದು ರೊಟ್ಟಿ ಜೊತೆ. ಗ್ರೇವಿ ದಪ್ಪ ಆದ್ರೆ ಅನ್ನ ಚಪಾತಿಗಾಗುತ್ತೆ, ಸ್ವಲ್ಪ ಡ್ರೈ ಆದ್ರೆ ಹಾಗೆ ತಿನ್ಬೋದು. ಓಕೆ. ಇದು ಎಷ್ಟು ತೀರ ಬ್ರೌನ್ ಆಗೋವರೆಗೂ ಇದನ್ನ ಸ್ವಲ್ಪ ಬ್ರೌನ್ ಆಗಬೇಕು ಅಷ್ಟೇ. ಸೊ ಅಡಿಗೆ ಹೊರತು ಬೇರೆ ಏನೆಲ್ಲ ಮಾಡ್ತೀರಿ? ಬೇರೆ ಅಂದ್ರೆ ನನಗೆ ಎಲ್ಲಾದ್ರೂ ಊರ್ ನೋಡುದು ಅದೆಲ್ಲ ಇಷ್ಟ. ಟ್ರಾವೆಲಿಂಗ್ ತುಂಬಾ ಇಷ್ಟ, ಎಲ್ಲಾದ್ರೂ ಹೋಗುದು ಆ ತರ. ಮೇಡಮ್ ಇವಾಗ ಆಯ್ತು. ಇವಾಗ ಇದು ರುಬ್ಬಿದಿರೋ ಇದಿತ್ತಲ್ವಾ, ಅದನ್ನ ಹಾಕೋಬೇಕು. ಸ್ವಲ್ಪ ನೀರು ಹಾಕಿ ಮೇಡಮ್, ಸ್ವಲ್ಪ ದಪ್ಪ ಇರಬೇಕಿದು, ಅದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು. ಅದೇ ಹೇಳ್ದಲ್ಲ, ಕಾರ್ಯಕ್ರಮದ ಮೊದಲಲ್ಲೇ ಹೇಳ್ದೆ ನಾನು, ಜ್ಞಾನದಿಂದ ಹೇಳಿದವರ ಮಾತು ಎಷ್ಟು ಕೇಳದೆ ಆದ್ರೂ ಪರವಾಗಿಲ್ಲ. ಈಗ ನೋಡಿ ನಾನು ಅದಿರ್ಬೋದಾ ಏನೋ ಅಂತ, ನನ್ನ ಜ್ಞಾನ ಭಾರಿ ಗೊತ್ತಿದೆ ಅಂತ ಹೇಳಿ. ಆದ್ರೆ ನಿಮ್ಮ ಅನುಭವ ಅದರಲ್ಲಿ ನೀವು ಹಾಕ್ತಾ ಇರುವಾಗ್ಲೇ ಅದರ ಘಮ ಅಲ್ಲೇ ಬರ್ತಾ ಇದೆ. ಪುದೀನ ಜಾಸ್ತಿ ಹಾಕೋದ್ರಿಂದ ಇದು ಪುದೀನ ಸ್ವಲ್ಪ ಜಾಸ್ತಿ, ಧನಿಯಾ ಕಡಿಮೆ ಇದಕ್ಕೆ. ಅದಕ್ಕೆ ಅದು ತುಂಬಾ ಚೆನ್ನಾಗಿ ಅರೋಮ್ಯಾಟಿಕ್ ಆಗಿರುತ್ತೆ. ಹೌದು. ಇವಾಗ ಮೇಡಮ್ ಸ್ವಲ್ಪ ಇದು ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ. ಓಕೆ. ಸೊ ಮೊದಲು ನಮಗೆ ಮೆಣಸಿನ ಪುಡಿ ಬೇಡ, ಯಾಕಂದ್ರೆ ಇದು ಗ್ರೀನ್ ಮಾಡೋದ್ರಿಂದ ಹಸಿ ಮೆಣಸು ಹಾಕಿದ್ದೇವೆ ಮತ್ತೆ ಕಾಳು ಮೆಣಸಿನ ಪುಡಿನೂ ಹಾಕಿದ್ದೇವೆ ಸ್ವಲ್ಪ. ಇದು ಅರುಣಾ ಧನಿಯಾ ಪುಡಿ. ನಾನು ಆಗ್ಲೇ ಹೇಳ್ದೆ ಎಲ್ಲವೂ ಕೂಡ ಪ್ಯೂರ್ ಹೆಲ್ದಿ. ಸಾಕು, ಏನೇ ಎಕ್ಸ್ಟ್ರಾ ಆಡೆಡ್ ಕಲರ್ಸ್ ಅರ್ಧ 3 ಮೊಟ್ಟೆಗೆ ಅರ್ಧ ಸ್ಪೂನ್ ಸಾಕು. ಸೊ ಆಮೇಲೆ ಅರುಣಾ ಧನಿಯಾ ಪುಡಿ ಆಯ್ತು. ಜೀರಿಗೆ ಪುಡಿ 1/4 ಸ್ಪೂನ್ ಜೀರಿಗೆ ಪುಡಿ. ಹಾಗೇನೆ ಅರುಣಾ ಜೀರಿಗೆ ಪುಡಿ ಸಾಕಾ? ಸಾಕು ಮೇಡಮ್, ಸಾಕು. 1/4 ಸ್ಪೂನ್ ಜೀರಿಗೆ ಪುಡಿ ಅಂದ್ರೆ ಧನಿಯಾದಕ್ಕಿಂತ ಅರ್ಧ ಹಾಕೋದು. ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ. ನೀವು ಅಷ್ಟು ಅರ್ಧ ಸ್ಪೂನು ಅಷ್ಟು ಅಂದ್ರೆ ಹಾಕಿ ಮೇಡಮ್. ಹಾಕ್ಬೇಕಾ? ಆಮೇಲೆ ಸ್ವಲ್ಪ ಎದುರಿ ಹಾಕ್ತೀನಿ, ಇಲ್ದಿದ್ರೆ ಬಿನ್ನಸ್ ಆಗುತ್ತೆ. ಸರಿ ಸರಿ, ಹೌದೌದು. ಅಂದ್ರೆ ಒಂದೇ ಐಟಮ್ ಯಾವ್ದಾದ್ರು ಜಾಸ್ತಿ ಆಯ್ತು ಅಂದ್ರೂ ಅದು ಚೆನ್ನಾಗಾಗಲ್ವಲ್ಲ, ಆ ಕಡೆ ಈ ಕಡೆ ಟೇಸ್ಟ್ ಆಗ್ಬಿಡುತ್ತೆ ಅಂತ. ಇದು ಚೆನ್ನಾಗಿ ಎಣ್ಣೆ ಬಿಡ್ಬೇಕೀಗ. ಇದು ಎಣ್ಣೆ ಬಿಡುವವರೆಗೂ ಸ್ವಲ್ಪ ತಿರ್ಸ್ಕೊಳ್ಬೇಕು. ಆವಾಗ ಈ ಸೊಪ್ಪಿಂದು ಕೂಡ ಈ ಹಸಿ ವಾಸನೆ ಕೂಡ ಹೋಗುತ್ತೆ. ಸ್ವಲ್ಪ ಉಪ್ಪು ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಉಪ್ಪು ಹಾಕೊಳ್ಳೋದು ನೋಡಿ. ಇವಾಗ ಎಣ್ಣೆ ಬಿಡ್ತಾ ಇದೆ ಇದು. ಇನ್ನೊಂದು ಸ್ವಲ್ಪ ಇದಾಗಲಿ.
ನಿಮ್ಗೆ ಅಡಿಗೆ ಮಾಡೋದ್ರು ಇಷ್ಟ ಅಂತ ಹೇಳಿದ್ರಿ, ಏನಾದ್ರೂ ನಾನು ಟ್ರೈ ಮಾಡ್ತೀನಿ ಅಂತ. ಬಟ್ ಹೆಚ್ಚಾಗಿ ಯಾವ್ದು ಡಿಶ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ? ಸ್ವೀಟ್ ಐಟಮ್. ಸ್ವೀಟ್ ಮಾಡಿ ಈ ತರ ತುಂಬಾ ತಿಂತೇನೆ ಸ್ವೀಟು. ಸುಮ್ನೆ ಇಲ್ಲ, ನಿಜವಾಗ್ಲೂ ಮೇಡಮ್ ತುಂಬಾ ಸ್ವೀಟ್ ತಿಂತೇನೆ. ಎಷ್ಟು ನೀವು ನಂಬ್ತಿರುವ, ಯಾರು ನನ್ಗೆ ಹೇಳ್ಲಿಕ್ಕೆ ನಾಚಿಕೆ ಈ ತರ ಚಾನೆಲ್ ನಲ್ಲಿ. ಒಂದಿಷ್ಟು ತುಂಬಾ ಕೀರ್ ಮಾಡಿದೆ ಅಂದ್ರೆ ಒಬ್ಳೆ ತಿಂದಾಕೊಂಡು ತಿಂದಾಕ್ಬಿಡ್ತೇನೆ. ಅಷ್ಟು ಕೀರು ತಿನ್ನೋದಂದ್ರೆ ತುಂಬಾ ಇಷ್ಟ. ಅದೇ ಪಾಯಸ, ಕೀರು ಈ ತರ ಐಟಮ್ ಜಾಸ್ತಿ ಮನೆ ಇಮಿಡಿಯೇಟ್ ಮನ್ಸು ಬಂತು ಅಂದ್ರೆ ಮಾಡ್ಕೊಂಡು ಅದಕ್ಕೆ. ಈ ತರ ನೋಡಿ ಮೇಡಮ್, ಈಗ ಎಣ್ಣೆ ಎಲ್ಲ ಬಿಡ್ತಲ್ವಾ, ಅಂದ್ರೆ ಮಸಾಲೆ ಚೆನ್ನಾಗಿ ಬೇಯ್ತೈತೆ. ಎಷ್ಟು ಮಸಾಲೆ ಚೆನ್ನಾಗಿ ಬೇಯ್ತಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾವುದೇ ಆಗಲಿ ಮಸಾಲೆ ಚೆನ್ನಾಗಿ ಬೇಯಬೇಕು. ಈ ತರ ಹಿಂಗೆ ಹೊರಗಡೆ ಎಣ್ಣೆ ಬರಬೇಕು, ಕಾಣಿಸ್ಬೇಕು ಅಂದ್ರೆ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಮಾಡೋ ಹಾಗಿಲ್ಲ. ಇವಾಗ ಮೇಡಮ್ ಒಂದ್ಸತಿ ಪಾಯಸ ಆಫ್ ಮಾಡ್ಬಿಡೋಣ. ಅಂದ್ರೆ ಸ್ವಲ್ಪ ಮೊಸರು ಹಾಕಬೇಕು. ಮೊಸರು ಈ ತರ ಕುದಿವಾಗ ಹಾಕ್ಬಿಟ್ರೆ ಒಡೆದು ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾದ್ರೆ ಅಂದ್ರೆ ಕುದೀತಿರುವಾಗ ಹಾಕ್ಬಿಟ್ರೆ ಅದು ಮೊಸರು ಒಡೆದು ಹೋಗ್ಬಿಡುತ್ತೆ. ಈಗೀಗ ಇಷ್ಟಕ್ಕೆ 1-2.5 ಸ್ಪೂನ್, 2-3 3 ಸ್ಪೂನ್ ಮೊಸರು ಸಾಕು. ಬೇಕಿದ್ರೆ ಹಾಕೊಳ್ತೇನೆ. ಬಟ್ ಮತ್ತೆ ಆಮೇಲೆ ಬಿಸಿ ಮಾಡೋದು ಬಿಸಿ ಮಾಡ್ಬೇಕು. ಮಾಡ್ತೇನೆ. ಹಾಕುವಾಗ ಮಾತ್ರ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೊಳ್ಬೇಕು. ಕುದೀತಾ ಇರಬಾರ್ದು. ಅದು ಮತ್ತೆ ಕುದೀತಿರುವಾಗ ಇದು ಹಾಕಿದ ಕೂಡಲೇ ಒಡೆದೋಗ್ಬಿಡುತ್ತೆ ಎಲ್ಲ ಮೊಸರು. ಬೇರೆ ಆಮೇಲೆ ನೀರಾಗುತ್ತೆ, ಮೊಸರು ಬೇರೆನೆ ಕಾಣಿಸ್ಬಿಡುತ್ತೆ ಮೊಸರು ಹಾಕಿದ್ದೇವೆ ಅಂತ. ಏನೋ ಒಂಥರ ಏನ್ ಹೇಳ್ಬೇಕು, ಕೋವ ತರ ಸಣ್ಣ ಸಣ್ಣ ಉಂಡೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ ಆನ್ ಮಾಡಿ. ಇದೀಗ ಚೆನ್ನಾಗಿ ಉಪ್ಪೆಲ್ಲ ಹಾಕಿದೇವಲ್ವಾ, ಇದು ಚೆನ್ನಾಗಿ ಕುದ್ಮೇಲೆ ಆಯ್ತು. ಮೊಟ್ಟೆ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಆಯ್ತು, ಚೆನ್ನಾಗಿ ಆಯ್ತು. ಈಗ ಮೊಸರು ಹಾಕಿದ್ರಲ್ಲ, ಈಗ ನೀವು ಅದನ್ನ ಹುರಿತಾ ಇದೀರಿ. ಈಗ ಕೂಡ ಎಣ್ಣೆ ಬಿಟ್ಕೊಳ್ಬೇಕಾ? ಇಲ್ಲ, ಈಗ ಸಾಕು. 1-2 ನಿಮಿಷ ಸುಮ್ಮನೆ ಸ್ವಲ್ಪ ಕುದಿಸ್ಬೇಕು ಅದನ್ನ ಅಷ್ಟೇ. ಕುದಿಸ್ಬಿಟ್ಟು ಈಗ ಮೊಟ್ಟೆ ಹಾಕೋಣ. ಮೊಟ್ಟೆ ಸ್ವಲ್ಪ ಕಟ್ ಮಾಡಿ ಹಾಕಿದ್ರು ಇನ್ನೂ ಒಳ್ಳೇದು, ತೊಂದರೆ ಇಲ್ಲ. ಇಷ್ಟು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ರುಬ್ಬಿದ ಮಸಾಲೆ ಒಂದಿಷ್ಟೇ, ಅಂದ್ರೆ ಅದು ಮೇಡಮ್ ಸ್ವಲ್ಪವೇ ಆದ್ರೂ ಕೂಡ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಬೇಯಿಸಿದೇವಲ್ವಾ, ನೀರಿಂದೆಲ್ಲ ಹೊರಟೋಯ್ತು, ನೀರೆಲ್ಲ ಆವಿ ಆಯ್ತಲ್ವಾ ಅದಕ್ಕೆ. ಬಟ್ ನಾನು ಫಸ್ಟ್ ನೀವು ಹಾಕುವಾಗ ಅದರ ಕನ್ಸಿಸ್ಟೆನ್ಸಿ 2 ನಿಮಿಷ ಮುಚ್ಚಿಬಿಟ್ಟು ಕುದಿಸೋಣ. 1-2 ನಿಮಿಷ ಮುಚ್ಚಿಬಿಟ್ಟು ಕುದಿಸೋಣ. ಇದು ಹಾಗೇನೆ ತಿಕ್ಕಾಗ್ತಾ ಇನ್ನೂ ಮಾಡ್ಬೋದು. ಸ್ವಲ್ಪ ಇವಾಗ ಎಣ್ಣೆ ಜಾಸ್ತಿ ಇದೆ, ಬೇಗ ತಿಕ್ಕಾಗಲ್ಲ. ಅದು ಎಣ್ಣೆ ಜಾಸ್ತಿ ಹೊರಗೆ ಬರ್ತಾ ಇದೆ. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೊಂಡ್ಬಿಟ್ರೆ ಫುಲ್ ಡ್ರೈ ಮಾಡಿಬಿಡ್ಬೋದು. ಇದು ಅದು ಸ್ವಲ್ಪ ಡ್ರೈ ಆಗ್ಬಿಟ್ರೆ ಮೊಟ್ಟೆ ಪೀಸ್ ಮಾಡ್ಕೋದು, ಅದು ಡ್ರೈ ಅನ್ನ ಹಾಕೊಂಡು ಹಂಗೆ ತಿನ್ಬೋದು. ಇಷ್ಟ ಆಗುತ್ತೆ ಮೇಡಮ್. ಇವಾಗ ಒಂದ್ಸರಿ ನೋಡೋಣ. ಸಾಕು ಮೇಡಮ್, ಸಾಕು. ಇದಾಯ್ತಾ? ಆಯ್ತು ಮೇಡಮ್. ಇವಾಗ ಆಫ್ ಮಾಡಿ. ನಾನಂತೂ ಕಾಯ್ತಾ ಇದ್ದೀನಿ. ಸೊ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪುದೀನದು ಅರೋಮ ಚೆನ್ನಾಗಿ ಬರ್ತಾ ಇದೆ. ಸೊ ಅಲ್ಲೇ ಪ್ಲೇಟ್ ಇದೆ, ಸರ್ವ್ ಮಾಡ್ಕೊಳ್ಳಿ. ತಗೊಳ್ಳಿ. ಟೊಮೆಟೊ ಗ್ರೇವಿ, ಗ್ರೀನ್ ಗ್ರೇವಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ವೈಟ್ ಟೊಮೆಟೊ, ಹೌದು. ಸೊ ಹಾಗಾಗಿ ಎಗ್ ಗ್ರೀನ್ ಕರಿ ಅಥವಾ ಗ್ರೀನ್ ಗ್ರೇವಿ. ಸೊ ಒಳ್ಳೆ ಅರೋಮ. ಯಾರ್ಯಾರಿಗೆ ಹೆಂಗ್ ಇಷ್ಟ ಇರ್ತಾ ಹಂಗೆ ಪುದೀನ ಗ್ರೇವಿನೂ ಇಡ್ಬೋದು. ಯಾಕಂದ್ರೆ ಪುದೀನ ಜಾಸ್ತಿ ಹಾಕಿರ್ತೇವಲ್ಲ. ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಟೇಸ್ಟ್ ಬಂದ್ರೆ ಆಯ್ತು ಅಷ್ಟೇ. ಥ್ಯಾಂಕ್ ಯು. ಸೊ ತೀರಾ ಅರೋಮ್ಯಾಟಿಕ್. ಘಮ ಬರ್ತಾ ಇದ್ರೆ ಹಾಗೇ ತಿನ್ಬೇಡ ಅನಿಸ್ತಾ ಇದೆ, ಅಷ್ಟು ಒಳ್ಳೆ ಘಮ. ಟೇಸ್ಟ್ ಹೇಗಿರ್ಬೋದು? ಹಾಗಾದ್ರೆ ಮಾಡೋ ವಿಧಾನವನ್ನ ಮತ್ತೊಮ್ಮೆ ನೋಡಿ. ಮೊಟ್ಟೆ ಗ್ರೀನ್ ಕರಿ ತಯಾರಿಸುವ ವಿಧಾನ: ಮೊದಲು ಹಸಿಮೆಣಸು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಅರುಣ ಕರಿಮೆಣಸು ಪುಡಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ
ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆನಂತರ ಅರುಣಾ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆ ಬಿಡುವವರೆಗೂ ಹುರಿಯಿರಿ. ಆನಂತರ ಬೆಂಕಿ ಆರಿಸಿ 3ರಿಂದ 4 ಚಮಚ ಮೊಸರು ಹಾಕಿ ಚೆನ್ನಾಗಿ ಬೆರೆಸಿ ಕುದಿಸಿಕೊಳ್ಳಿ. ಮಸಾಲೆ ಕುದಿ ಬಂದ ನಂತರ ಬೇಯಿಸಿದ ಮೊಟ್ಟೆ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಮೊಟ್ಟೆ ಗ್ರೀನ್ ಕರಿ ರೆಡಿ. ಘಮ ಬರ್ತಾ ಇದ್ರಂತೂ ವೇಟ್ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ನೆಕ್ಸ್ಟ್ ಯಾವುದು ಚಿಕನ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದಂತೂ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಒಳ್ಳೆ ಮೊಟ್ಟೆ ಗ್ರೇವಿ ಮಾಡಿಕೊಟ್ಟಿದ್ದಾರೆ. ಈಗ ಯಾವ ರೆಸಿಪಿ, ಅದು ಕೂಡ ಚಿಕನ್ನಿಂದ ಅಂತ ಹೇಳಿದರು. ಯಾವುದು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವುದು? ಚಿಕನ್ ಸಾರು ಮಾಡ್ತಾ ಇದ್ದೇನೆ. ಚಿಕನ್ ಸಾರು. ಸಾರು ಅಂದರೆ ತೆಳ್ಳಗೆ ಇರುತ್ತೆ, ತುಂಬಾ ದಪ್ಪ ಇರಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ತೇವೆ ಆ ಥರ. ಅಂದರೆ ತೆಂಗಿನ ಹಾಲಲ್ಲೇ ಮಾಡೋದು, ತೆಂಗಿನಕಾಯಿ ಹಾಲಲ್ಲಿ. ಅಂದ್ರೆ ಮತ್ತೆ ರುಬ್ಬ ಹಾಕೋದೇನು ಇರುದಿಲ್ಲ, ಕಾಯಿ ರುಬ್ಬ ಹಾಕೋದಿರಲ್ಲ ಅದ್ರೊಳಗೆ. ಅದಕ್ಕೆ ಸ್ವಲ್ಪ ಮೊದಲೇ ನೀವು ಕಾಯಿ ರುಬ್ಬಿ ರೆಡಿ ಇಟ್ಕೊಂಡಿರ್ತೀರಿ, ಆಮೇಲೆ ಕಾಯಿ ರುಬ್ಬು ಅಂದ್ರೆ ಹಾಲು ತೆಗೆದು ಇಟ್ಕೊಂಡಿರ್ತೇನೆ, ಅದರ ರಸ ಅಷ್ಟೇ ಹಾಕೋದು. ಸರ್, ಹೇಗೆ ಶುರು ಮಾಡೋದು? ಇವಾಗ ಎಲ್ಲ ನಾವು ಇದು ಹುರ್ಕೊಳ್ಳುವ ಎಲ್ಲ ಈರುಳ್ಳಿ, ಟೊಮೆಟೊ ಅದೆಲ್ಲ ಫ್ರೈ ಮಾಡಿಬಿಟ್ಟು, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ, ಅಂದ್ರೆ ಗ್ರೇವಿ ಮಾಡ್ಕೊಳ್ಬೇಕು. ಓಕೆ. ಬಾಣಲೆ ಗ್ಯಾಸ್ ಆನಲ್ಲ, ಹುರಿಬೇಕು. ಹೌದು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನ್ ಅಲ್ಲಿ ಬಳಸುವಂತದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಎಣ್ಣೆ ಕಾಯ್ತು ಮೇಡಮ್. ಈಗ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ. ಒಂದು ಚಿಕ್ಕದ 2 ಈರುಳ್ಳಿ ಹಾಕೊಂಡಿದ್ದೇನೆ. ಅಂದ್ರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಕಾಯಲ್ಲೂ ಸ್ವೀಟ್ ಇರೋದ್ರಿಂದ ಇದು ಸ್ವೀಟ್ ಆಗ್ಬಿಡುತ್ತೆ, ಆಮೇಲೆ ತುಂಬಾ ಸ್ವೀಟ್ ಆಗ್ಬಿಡುತ್ತೆ. ಅಂದ್ರೆ ಖಾರ ಜಾಸ್ತಿ ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಕಡಿಮೆ ಹಾಕೊಂಡು ನಡೆಯುತ್ತೆ. ಇದ್ರ ಜೊತೆಗೆ ಈಗ ಹಸಿಮೆಣಸಿನ್ಕಾಯಿ, ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕೋಣ ಸಾಕು. 3-4 ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಖಾರ ನೋಡಿ ಹಾಕೊಳ್ಬೋದು. ಕೆಲವೊಬ್ರು ಖಾರ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕಮ್ಮಿ ಹಾಕೊಳ್ಬೋದು. ಯಾಕಂದ್ರೆ ಇದಕ್ಕೆ ಮತ್ತೆ ಮೆಣಸಿನಕಾಳು ಸ್ವಲ್ಪ ಹಾಕ್ಬೇಕಾಗತ್ತೆ, ಮೆಣಸಿನಕಾಳು ಪೌಡ್ರು. ಕಾಳಿದ್ದವ್ರು ಮೆಣಸಿನಕಾಳು ಹಾಕೊಳ್ಬೋದು, ಪೌಡ್ರ್ ಹಾಕ್ತೇನೆ, ಪೌಡ್ರ್ ಹಾಕ್ಬೋದು. ಇದು ಗ್ರೀನ್ ಗ್ರೇವಿ ತರ. ಹೌದು, ಗ್ರೀನ್ ಸಾರಿ. ಹಾಗೆ ಟೊಮೆಟೊ, 1 ಟೊಮೆಟೊ ಹಾಕಿದ್ದೇನೆ. ಮೊಟ್ಟೆಯಲ್ಲಿ ಎಲ್ಲ ಹುರಿದು ಎಲ್ಲವೂ ಹಸಿದ ಹಾಕಿದ್ರಿ. ಇದು ಹುರಿದ ಎಲ್ಲ ಪೂರ್ತಿ ಹುರಿದು ಎಣ್ಣೆಲಿ ಹುರಿದು ಮಿಕ್ಸಿ ಮಾಡೋದು, ಗ್ರೇವಿ ಮಾಡ್ಕೊಳ್ಳೋದು. ಇವಾಗ ಶುಂಠಿ, ಬೆಳ್ಳುಳ್ಳಿ, ಇದೆರಡು ಮಿಕ್ಸ್ ಇದೆ. ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ, ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಫ್ರೈ ಆಗಬೇಕು. ಇದೆಲ್ಲ ಬೇಯಬೇಕಿದೆ ಮಸಾಲೆ, ಅದು ಸ್ವಲ್ಪ. ಅದನ್ನು ಟೊಮ್ಯಾಟೊ ಪೂರ್ತಿ ಮ್ಯಾಶ್ ಆಗಿ ಬೇಡ, ಮ್ಯಾಶ್ ಆಗ್ಬೇಕಂತ ಏನಿಲ್ಲ, ಸ್ವಲ್ಪ ಬೇಂದ್ರೆ ಸಾಕು. ಯಾಕಂದ್ರೆ ನಾವು ರುಬ್ಬುತ್ತೇವಲ್ವಾ, ಸ್ವಲ್ಪ ಹಸಿ ವಾಸನೆ ಅಷ್ಟೇ. ಆಯ್ತು, ಇವಾಗ ಸಾಕಿದು. ಸಾಕು ಮಾಡಿ ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿ ಮಾಡ್ಕೊಳ್ಬೇಕು. ಅಲ್ಲಿವರೆಗೆ ಇದು ತಣ್ಣು ಮಾಡೋಣ. ಅಲ್ಲಿವರೆಗೆ ಚಿಕನಿಗೆ ನಾವು ಇದು ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಇಟ್ಕೊಂಡ್ಬಿಡೋದು ತಣ್ಣಗಾಗುವರೆಗೆ. ಸರಿ, ಬೇರೆದ್ರಿಗೆ ಹಾಕೊಂಡು ಇನ್ನೊಂದು ಬಾಣಲೆ ಇಡೋಣಲ್ಲ.
ಇವಾಗ ಆಯಿಲ್ ಹಾಕ್ಬೇಕಾ? ಅದಕ್ಕೆ ಎಣ್ಣೆ ಬೇಡ, ಚಿಕನ್ ಹಾಕೋದು. ಹಾಗೆ ಹಳದಿ ಪುಡಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಇದು ಬೇಯಿಸ್ಕೊಳ್ಳೋದು. ತೆಂಗಿನ ಹಾಲಲ್ಲೇ ಬೇಯಿಸ್ಕೊಳ್ಳೋದು. ಸ್ವಲ್ಪ ಹಾಲು ಹಾಕ್ಬಿಡ್ತೇನೆ. ಇದಕ್ಕೆ ಇವಾಗ ಚಿಕನ್ ಹಾಕೋಣ. ಅಂದರೆ ನೀರು ಹಾಕ್ಬಾರ್ದು ಇದಕ್ಕೆ, ಅಂದರೆ ಇದು ಮೊದಲೇ ನೀರಿರುತ್ತಲ್ವಾ, ಇನ್ನೂ ತೆಳ್ಳಗಾಗ್ಬಿಡ. ಮತ್ತೆ ಚಿಕನ್ ಬೆರೆಸಿದ್ಮೇಲೆ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದು. ಇದಕ್ಕಿನ್ನೂ ಅರಿಶಿನ ಪುಡಿ, ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸೋದು. ಇದು ಮುಚ್ಚಿಬಿಟ್ಟು ಬೇಯಿಸೋಣ. ಅಲ್ಲಿವರೆಗೆ ತಣ್ಣಗಾದ್ರೆ ಅದು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು. ಅರಿಶಿನ ಹಾಕ್ಲಾ? ಹಾಕಿ ಮಾಡಿ. ಅರುಣ ಅರಿಶಿನ ಪುಡಿ ಸಾಕು? ಹಾಕಿ ಬೇಕು ಬೇಕು ಬೇಕು. ಸಾಕ? ಸ್ವಲ್ಪ ಹಾಕಿ ಸಾಕು ಸಾಕು. ಎಷ್ಟು ಬೇಕು ಅಷ್ಟು ನಮ್ಗೆ ಚಿಕನ್ ಎಷ್ಟಿರುತ್ತೆ ಅಷ್ಟು ತಕ್ಕಂತೆ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುದೀನ ಅದಕ್ಕೆ ಸುಮ್ಮನೆ. ಈಗಲೇ ಒಳ್ಳೆ ಅರೋಮ ಬರುತ್ತೆ ಅಷ್ಟೇ. ಸ್ವಲ್ಪ ಹಾಕಬೇಕು, ಜಾಸ್ತಿ ಬೇಡ. ಸಾಕು. ಈಗ ಮುಚ್ಚಿ ಈಗ ಬೇಯಿಸೋದು. ಅದು ಆ ಕಡೆ ಬೇಯ್ತಾ ಇರುತ್ತೆ, ಈ ಕಡೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಲನ್ನು ಹಾಕ್ತೀರಾ? ಹಾಕಿ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು. ಬೇಕಿದ್ರೆ ಹಾಕೊಂಡು ಒಳ್ಳೆ ಪೇಸ್ಟ್ ಬಂದಿದೆ. ಸರಿ ಆಯ್ತು. ಇದು ಈ ರೀತಿ ಹಾಕೊಳ್ತಾ ಅಂದ್ರೆ ಅದು ಕಾಯಲ್ಲಿ ಹಾಕಿರೋದ್ರಿಂದ ಒಳ್ಳೆ ಅರೋಮಾನು ಬರ್ತಾ ಮತ್ತೆ ಕಾಯಲ್ಲಿ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಚಿಕನ್. ಈಗ ಆಲ್ರೆಡಿ ಬೆಂದಿದೆ ಅನ್ಸುತ್ತೆ, ಸ್ವಲ್ಪ ಬೇಯಬೇಕಷ್ಟೇ. ಈಗ ಹಾಕೋಣ. ನಂತರ ಹಾಕೊಳ್ಳೋದಿಲ್ಲ, ಈಗ ಅರ್ಧ ಬೆಂದಿದೆ ಅಲ್ವಾ, ಸಾಕು. ಇವಾಗ ಇದು ಹಾಕೊಳ್ಳಿ. ಇದ್ರ ಜೊತೆ ಸ್ವಲ್ಪ ಬೇಯಬೇಕಲ್ವಾ, ಸ್ವಲ್ಪ ಮಿಕ್ಸ್ ಮಾಡಿ. ನಾನು 3/4 kgಗೆ 1 kg 1 ತೆಂಗಿನಕಾಯಿ ತಗೊಂಡಿದ್ದೀನಿ. ಒಂದು ಕಾಯಿ, ಹೌದು, 1 ತೆಂಗಿನಕಾಯಿ. ಸ್ವಲ್ಪ ಎಳೆತಿದ್ರೆ ಕಾಯಿ ಒಳ್ಳೇದು, ಚೆನ್ನಾಗಿ ಹಾಲು ಬರುತ್ತೆ ಬಂದದಕ್ಕಿಂತ. ಅದು ರುಬ್ಬಿಟ್ಟಿತ್ತಲ್ಲ, ಇದು ನೋಡುವಾಗಲೇ ಒಳ್ಳೆ ರಿಚ್ ಆಗಿ ಕಾಣ್ತಾ ಇದೆ. ಯಾಕೆಂದ್ರೆ ಅದು ಕೆಲವು ಸರಿ ನಾವು ಈ ತರ ರಿಚ್ ಗ್ರೇವಿ ಮಾಡ್ಬೇಕು ಅಂತ ಹೇಳಿದ್ರೆ ಈ ಗೋಡಂಬಿ ಏನು ಬೇಡ ಹಾಕ್ತಾರೆ. ಹಾಕ್ಬೋದು, ಟೇಸ್ಟಿಗೆ ಮಾಡೋದಿದ್ರೆ ಹಾಕೊಳ್ಬೋದು. ಆದ್ರೆ ಹಾಕಿಲ್ಲ ನಾನು. ಮುಚ್ಚಿಡು ಒಂದು 5 ನಿಮಿಷ ಮುಚ್ಚಿಬಿಡು. ಸ್ವಲ್ಪ ಅರ್ಧ ಮುಕ್ಕಾಲು ಬೆಂದಮೇಲೆ ಆಮೇಲೆ ಧನಿಯಾ ಪುಡಿ, ಜೀರಿಗೆ ಇದೆಲ್ಲ ಹಾಕಿ ಮತ್ತು ಸ್ವಲ್ಪ 5 ನಿಮಿಷ ಚೆನ್ನಾಗಿ ತುಂಬ ಬೇಯಿಸ್ಬೇಕು. ಮಾತ್ರ ಇದು ಕುದಿಸ್ಬೇಕು ಚೆನ್ನಾಗಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಆಗಿರ್ಬೋದಲ್ಲ ಮೇಡಮ್, ನೋಡೋಣ. ತೆಗಿಲ ತೆಗಿ. ಇವಾಗ ಆ ಪುಡಿ ಎಲ್ಲ ಇದೆಯಲ್ವ, ಅದೆಲ್ಲ ಹಾಕ್ಬಿಡೋದು ಈಗ ಎಲ್ಲ ನೋಡಿ. ಸ್ವಲ್ಪ ದಪ್ಪ ಬಂತಲ್ವಾ ಆವಾಗಿನಕ್ಕಿಂತ. ಇನ್ನು ಮತ್ತೆ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಇನ್ನೂ ದಪ್ಪ ಬರುತ್ತೆ ಸ್ವಲ್ಪ. ಆವಾಗ ಮತ್ತೆ ಹಾಲು ಮಿಕ್ಸ್ ಮಾಡ್ಕೊಳ್ಬೋದು. ಸಿಮ್ಸ್ ಕಡಿಮೆ ಮಾಡ್ದೇನೆ. 1 ಸ್ಪೂನ್ ಧನಿಯಾ ಪುಡಿ, ಅರುಣ ಧನಿಯಾ ಪುಡಿ, ಅರುಣ ಜೀರಿಗೆ ಪುಡಿ, ಗರಂ ಮಸಾಲ, 1 ಚಮಚ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ 1 ಚಮಚ ಗರಂ ಮಸಾಲ ಹಾಕ್ರಿ. ಇದು 3/4 ಚಮಚ ಹಾಕ್ರೆ ಸಾಕು. 3/4. ಸ್ವರ್ಣದವರ ಮಸಾಲೆಗಳು ಇದ್ದಾಗ ಟೆನ್ಷನ್ನೇ ಇಲ್ಲ, ಈ ತರ ಹಾಕೊಳ್ತಾ ಇರ್ಬೋದು. ಕಾಳುಮೆಣಸು, ಉಪ್ಪು ಅವಾಗ ಹಾಕಿದೇವಲ್ವಾ ಬೇಯಿಸುವಾಗ ನಾವು. ಈಗ ಎಷ್ಟು ಬೇಕು ಒಂದು ಸ್ವಲ್ಪ, ಅಂದ್ರೆ ಇದಕ್ಕೆ ಅಷ್ಟು ರುಚಿಗೆ ಅನುಸಾರವಾಗಿ. ಸೊ ಕಾಳುಮೆಣಸು ಅಂತ ಹೇಳಿದ್ರಿ ಅರುಣ, ಅಂದ್ರೆ ಹಸಿಮೆಣಸು ಹಾಕಿರ್ತೇವೆ. ಸ್ವಲ್ಪ ಸಾಕು. ಸಾಕು ಮೇಡಮ್, ಸಾಕು. ಸ್ವಲ್ಪ ಹಾಕಿದ್ರೆ ಸಾಕು. ಸಾಕು. ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಕಾಯಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ 5-10 ನಿಮಿಷ ಕುದಿಸ್ಬೇಕು. ಇವಾಗ ಸ್ವಲ್ಪ ಹಾಕೋಣ ಹಾಲು. ತುಂಬ ದಪ್ಪ ಆಗಿದೆ ಅಲ್ವಾ.
ಇಷ್ಟು ಹಾಕಿ ಕುದಿಸಿದ್ರೆ ಇದು ಆಯ್ತು, ಮುಗೀತು. ಆಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯ್ತು. ಯಾವುದೇ ಅಡುಗೆ ಮಾಡಿ ಲಾಸ್ಟ್ ಒಂದು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮುಗೀತು ಅಂತ. ಹೌದು. ಇದಕ್ಕೆ ಚಿಕನ್ ಜಾಸ್ತಿ ಮೊದಲೇ ಬೇಯಿಸ್ಕೊಳ್ಬಾರ್ದು. ಅದಕ್ಕೆ ಏನೋ ಗೊತ್ತಾ, ಇವಾಗ ಮೊದಲೇ ಗ್ರೇವಿ ಹಾಕ್ತೇವೆ, ಅದು ಮೊದಲೇ ಹಾಲಲ್ಲಿ ಸ್ವಲ್ಪ ಬೇಯಿಸ್ತೇವೆ, ಆಮೇಲೆ ಗ್ರೇವಿ ಹಾಕ್ತೇವೆ, ಆಮೇಲೆ ಮತ್ತೆ ಈಗ ಕುದಿಸ್ಬೇಕಲ್ವಾ ಒಂದು ಸ್ವಲ್ಪ ಹೊತ್ತು. ಅವಾಗ ಏನಾಗ್ಬಿಡುತ್ತೆ, ಚಿಕನ್ ಎಲ್ಲ ಪೀಸ್ ಆಗೋಗ್ಬಿಡುತ್ತೆ. ಸ್ವಲ್ಪ ಮೊದಲೇ ಒಂದು ಸ್ವಲ್ಪ ಬೇಯಿಸಿದ್ಮೇಲೆ, ಹಾಲಲ್ಲಿ ಬೇಯಿಸಿದ್ಮೇಲೆ ಗ್ರೇವಿ ಹಾಕ್ಬಿಡ್ಬೇಕು. ಗ್ರೇವಿ ಹಾಕಿದ್ಮೇಲೆ ಮತ್ತೆ ಹಾಲು ಹಾಕಿ ಸರಿಯಾಗಿ ಸ್ವಲ್ಪ ಜಾಸ್ತಿ ಲಾಸ್ಟಿಗೆ ಮತ್ತೆ ತುಂಬಾ ಜಾಸ್ತಿ ಕುದಿಸ್ಬೇಕು. ಆವಾಗಲೇ ಅದ್ರದ್ದು ಇದೆಲ್ಲ ಬರೋದು, ಟೇಸ್ಟ್ ಚೆನ್ನಾಗಿ ಬರೋದು. ಆಯ್ತು ಮೇಡಮ್, ಆಯ್ತು, ಸಾಕು. ಈಗ ಸ್ವಲ್ಪ ಒಳ್ಳೆ ಕುದಿ ಬರ್ತಾ ಇದೆ ಬಾಯ್ಲಿಂಗ್. ಹೌದು, ಹಿಂಗೆ ಇದೇ ಥರನೇ ಕುದಿಬೇಕು. ಸ್ವಲ್ಪ ತುಪ್ಪ ಹಾಕೋಣ. ಆಮೇಲೆ ಲಾಸ್ಟಿಗೆ ಮೇಲಿಂದ ಕೊತ್ತಂಬರಿ ಸೊಪ್ಪು. ಆಯ್ತು, ಫೈನಲ್ ಟಚ್. ಆಯ್ತು. ತಿರುಗಿಸ್ಬೇಕಾ ಮತ್ತೆ? ಇಲ್ಲ, ಸಾಕು, ಹಿಂಗೆ ಒಂದು ಸ್ವಲ್ಪ ಸ್ವೀಟ್ಸ್ ಅದಾದ್ರೆ ಆಯ್ತು. ಆಯ್ತು. ಆಫ್ ಮಾಡೋದಾ ಗ್ಯಾಸ್? ಬಿಸಿ ಬಿಸಿ. ಈಗ ಚಿಕನ್ ಸಾರು ಅಂತ ಹೇಳಿದ್ರಿ, ನಾನಿದು ಚಿಕನ್ ಸ್ಟ್ಯೂ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಹಾಲಿಂದ ಮಾಡಿದ್ರಿಂದ ಅದು ಚಿಕನ್ ಸ್ಟ್ಯೂ ಆಗುತ್ತೆ. ನೀವು ಹೇಗೆ ಹೆಸರಿಟ್ಟು ಓಕೆ ಮೇಡಮ್, ಆಯ್ತು ಮೇಡಮ್. ಈಗ ನೋಡೋಣ ಟೇಸ್ಟ್. ಈ ತಾಯಂದ್ರೆಲ್ಲ ಬಡಿಸುವಾಗ ಹೀಗೇನೆ ಒಳ್ಳೆ ಪೀಸ್ ಇದ್ರೆ ಮಕ್ಕಳಿಗೆ ಆತರ ನೀವು ಹೆಕ್ಕಿ ಹೆಕ್ಕಿ. ನಾನು ಏನಕ್ಕಂದ್ರೆ ನನಗೆ ನನ್ನ ಮಗ ತಿನ್ನಲ್ಲ ಎಲ್ಲಿ ಬೆಲ್ಲ, ಸಾಫ್ಟೇ ಎತ್ತದ ಅವನಿಗೋಸ್ಕರ. ಚಿಕನ್ ಗ್ರೇವಿ, ಚಿಕನ್ ಸಾರು, ಚಿಕನ್ ಸಾರು, ಚಿಕನ್ ಸ್ಟ್ಯೂ, ಏನ್ ಬೇಕಾದ್ರೂ ಹೇಳಿ ಅಂತ ನೀವು ಬಿಂದಾಸಾಗಿ ಹೇಳಿದ್ರಿ. ನಾನು ಚಿಕನ್ ಸ್ಟ್ಯೂ ಅಂತ ಹೇಳ್ತೀನಿ. ಟೇಸ್ಟ್ ನೋಡಿ ಹೇಳಿ. ಖಂಡಿತವಾಗ್ಲು ಇಬ್ರು ಕೂತ್ಕೊಂಡು ಟೇಸ್ಟ್ ನೋಡೋಣ. ಹಾ, ಆಗ್ಲೇ ಮೊಟ್ಟೆಯಿಂದ ಗ್ರೇವಿ ಮಾಡಿದ್ರು ಒಳ್ಳೆ ಅರೋಮ್ಯಾಟಿಕ್ ಆಗಿತ್ತು. ಇದಂತೂ ಹಾ 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 ಸೂಪರ್ಬ್ ಆಗಿ ಅರೋಮ ಬರ್ತಾ ಇದೆ. ಸೊ ನಾನು ಹೇಳ್ತಾ ಇರುವಾಗಲೇ ನೀವು ಅಂದಾಜು ಮಾಡ್ಕೊಳ್ತಾ ಇರ್ಬೋದು ಎಷ್ಟು ಟೇಸ್ಟಿ ಆಗಿರ್ಬೋದೋ ಏನೋ ಅಂತ ಹೇಳಿ. ಹಾಗಾದರೆ ತಡ ಬೇಡ, ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಚಿಕನ್ ಸ್ಟ್ಯೂ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ತೆಂಗಿನ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ತೆಂಗಿನ ಹಾಲು ಹಾಕಿ ಕೋಳಿ ಮಾಂಸ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲಾ ಪುಡಿ, ಕಿಚನ್ ಕಿಂಗ್ ಮಸಾಲಾ ಪುಡಿ, ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ಹಾಲು ಹಾಕಿ ಬೇಯಿಸಿ. ಕೊನೆಯಲ್ಲಿ ತುಪ್ಪ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಚಿಕನ್ ಸ್ಟ್ಯೂ. ಎಸ್ ಮೇಡಮ್, ಸೊ ಎರಡೆರಡು ಗ್ರೀನ್ ಗ್ರೇವಿ ರೆಸಿಪಿ ನಮಗೆ ಮಾಡಿಕೊಟ್ಟಿದ್ರಿ. ಸೊ ಎಲ್ಲ ಗ್ರೀನಿಶ್. ಸೊ ಯಾವ್ದು ಫಸ್ಟ್ ಟೇಸ್ಟ್ ನೋಡುದು? ಮೊಟ್ಟೆ ಬಂತ, ಎಗ್ ಬಂತ, ಐ ಮೀನ್ ಕೋಳಿ ಬಂತ ಅಂತ ಕ್ವಶನ್. ಅದಕ್ಕೆ ಈಗ ಯಾವ್ದು ಫಸ್ಟ್ ತಿನ್ನೋದು? ಮೊಟ್ಟೆನೇ ತಿನ್ನೋಣ, ಫಸ್ಟ್ ಮಾಡಿದ್ದಲ್ಲ. ಸರಿ, ತಗೊಳ್ಳಿ. ಗ್ರೇವಿ ಜೊತೆ ತಿನ್ನಿ ಮೇಡಮ್. ಸೊ ಈಸಿಯಾಗಿ ಕಟ್ ಆಗ್ತಾ ಇದೆ ಆ್ಯಂಡ್ ವಿತ್ ಗ್ರೇವಿ. ವಾ, ಹಾಗೆ ತಿನ್ನಲಿಕ್ಕೆ ಊಟ ಜೊತೆ. ಹಾಗೆ ಚಪಾತಿಗಂತೂ ತುಂಬಾ ಚೆನ್ನಾಗಿ, ಚಪಾತಿ ರೋಟಿ. ಸೊ ಈ ಕಡೆ ನಾವೆಲ್ಲ ಅಕ್ಕಿ ರೊಟ್ಟಿ ಸ್ವಲ್ಪ ಕಮ್ಮಿ, ಆಪ ನೀರ್ ದೋಸೆ ಅಂತೆಲ್ಲ ಹೇಳಿದ್ರೆ ನೀರ್ ದೋಸೆಗೂ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಇನ್ನು ಗ್ರೇವಿ ಮಾಡ್ಕೋದು, ತೆಳ್ಳಗೆ ಮಾಡಬೇಕು. ನಾನು ತುಂಬಾ ಕುದಿಸಿದ್ನಲ್ವಾ, ಸ್ವಲ್ಪ ಕಡಿಮೆ ಕುದಿಸ್ಬಿಟ್ರೆ ಇನ್ನು ಸ್ವಲ್ಪ ತೆಳ್ಳಗಿರುತ್ತಲ್ವಾ. ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ. ಸೊ ಇದು ಹೇಗಿದೆಯೋ ಏನೋ, ಇದೇ ಇಷ್ಟು ಚೆನ್ನಾಗಿದೆ. ಚಿಕನಲ್ಲಿ ಹೇಗಾಗಿದೆ ನೋಡೋಣ. ಅಷ್ಟು ತೆಂಗಿನ ಹಾಲು ಹಾಕಿದ್ರಿ, ಅದರ ಟೇಸ್ಟ್ ಹೇಗಿದೆ ನೋಡೋಣ. ಸೊ ಚಿಕನ್ ಆಮೇಲೆ ತಿಂತೀನಿ, ನಾನು ಬರೀ ಗ್ರೇವಿ ತಿಂತೀನಿ. ತಗೊಳ್ಳಿ, ಯಾಕೆಂದ್ರೆ ಬರೀ ಗ್ರೇವಿಯಲ್ಲೇ ಗೊತ್ತಾಗುತ್ತೆ ಹೇಗೆ ಟೇಸ್ಟ್ ಬಂದಿದೆ ಅಂತ. ಹಾ ಹಾ, ವಾರವಾ, ಸೂಪರ್.
ಅರೋಮಾದಲ್ಲೇ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಷ್ಟು ಚೆನ್ನಾಗಿದೆ. ತೆಂಗಿನಕಾಯಿ ಹಾಕಿದಾಗೆ ಅನ್ಸಲ್ವಾ? ಕಾಯಿ ಹಾಕಿದಂಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಒಂದದು ಈರುಳ್ಳೆಲ್ಲ ನಾವು ಗ್ರೇವಿ ಮಾಡಿದ್ದೇವಲ್ವಾ, ಅದರಿಂದ ಅದು ಗೊತ್ತಾಗ್ತಾ ಇದೆ. ಬಟ್ ಅದಕ್ಕೆ ಸ್ವಲ್ಪ ಬೇರೆ taste ಆಸಮ್. ಹಾ, ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. Thank you. ಸೊ ಎರಡಕ್ಕೂ ಯಾವ್ದಕ್ಕೆ ಹೆಚ್ಚಿಗೆ ಮಾರ್ಕ್ಸ್ ಕೊಡ್ತೀರಿ ಅಂದ್ರೆ ಇದಕ್ಕೆ ಕೊಟ್ಬಿಡ್ತೀನಿ. ತುಂಬಾ ಟೇಸ್ಟಿ ಆಗಿದೆ, ವೆರಿ ನೈಸ್. ನನಗಂತೂ ಎರಡೂ ಹಿಡಿಸ್ತು, ಯಾವುದು ಮೇಲೂ ಯಾವುದು ಕಮ್ಮಿ ಅಂತ ಇಲ್ಲ. ಆದ್ರೆ ಸೊ ಆಗ್ಲೇ ಹೇಳ್ದಲ್ಲ, ಚಿಕನ್ ಇಷ್ಟ ಆಯ್ತು, ಖಾರ ಬೇಕಾದಷ್ಟು ಸೂಪರ್, ತುಂಬಾ ಹಿಡಿಸ್ತು ಮೇಡಮ್. ಒಳ್ಳೆ ಕೈ ರುಚಿ ನಿಮ್ದು. ಇನ್ನಷ್ಟು ಅದರಲ್ಲೂ ಕೂಡ ಅಡ್ಗೆ ಮನೆ ತುಂಬಾ ಇಷ್ಟ ಅಂತ ಹೇಳ್ತೀರಿ, ಇನ್ನಷ್ಟು ಅಡ್ಗೆ ಮಾಡ್ತಾ ಇರಿ, ಟ್ರೈ ಮಾಡ್ತಾ ಇರಿ, ನಮ್ಗೆ ಬಂದು ಹೇಳ್ಕೊಡ್ತಾ ಇರಿ. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚಲಕ್ಕಿ, ಭದ್ರಾವತಿಯಲ್ಲಿ ಕುಚಲಕ್ಕಿ ಬೆಳಿತಾರೆ. ಸೊ ಒಳ್ಳೆ ಮುತ್ತು ಉದುರದಾಗೆ ಈ ಒಂದು ಅನ್ನ ಆಗುತ್ತೆ. ಸೊ ಈ ಗ್ರೇವಿಗಂತೂ ಹೇಳಿ ಮಾಡಿಸಿದ್ದು. ಸೊ ಇದನ್ನ ಟ್ರೈ ಜೊತೆಗೆ ಇರ್ತಾರೆ, ಸಾಂಬಾರು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಬರ್ತಾ ಇರಿ, ನಿಮ್ಮ ಕೈ ರುಚಿಯನ್ನು ನಮಗೆ ಕೊಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಎಲ್ಲ ತುಂಬಾ ಸಹಕರಿಸ್ತೀರಾ, ಖಂಡಿತ ಬರ್ತೇನೆ ಇನ್ನು ಮತ್ತೊಮ್ಮೆ. ಇದನ್ನೇ ಹೊಸ ಅಡುಗೆ ಮಾಡ್ಕೊಂಡೇ ಬರ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿದೆ. 2 ರೆಸಿಪಿ ಕೂಡ ನೀವು ಟ್ರೈ ಮಾಡಿದ್ರೆ ಮತ್ತಷ್ಟು ಅದನ್ನ ಟ್ರೈ ಮಾಡ್ತಾ ಇರ್ತೀರಿ, ಮತ್ತೆ ಮತ್ತೆ ಅದನ್ನ ಪ್ರಿಪೇರ್ ಮಾಡ್ತಾ ಇರ್ತೀರಿ, ಅಷ್ಟು ಟೇಸ್ಟಿ ಆಗಿದೆ. ಖಂಡಿತವಾಗ್ಲೂ ಈ 2 ಡಿಶಸನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.